ಉಡುಪಿ ಜಿಲ್ಲೆಯಲ್ಲಿ ಚಿತ್ರ ಮಳೆ ಆರ್ಭಟಿಸಿದ್ದು ವ್ಯಾಪಕ ಬೆಳೆ ಹಾನಿ ಉಂಟಾಗಿದೆ. ಜಿಲ್ಲೆಯಲ್ಲಿ ಸಂಜೆ ಹೊತ್ತಿಗೆ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಭತ್ತದ ಬೆಳೆಗೆ ಹಾನಿಯಾಗಿದೆ. ಕಾಪು ತಾಲೂಕಿನ ಕುರ್ಕಾಲು, ಮಣಿಪುರ, ಪಡುಬೆಳ್ಳೆ ಸಹಿತ ಅನೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ನದಿ ತೀರದ ಗದ್ದೆಗಳಲ್ಲಿ ನಾಟಿ ಮಾಡಿದ ಭತ್ತ ಕೊಳೆಯುತ್ತಿದೆ. ಕಟಾವಿಗೆ ಸಿದ್ಧಗೊಂಡ ಭತ್ತ ಮಳೆಯಿಂದಾಗಿ ಹಾಳಾಗಿದ್ದು ರೈತರಿಗೆ ನಷ್ಟವಾಗಿದೆ. ಉಡುಪಿ ಜಿಲ್ಲೆಯ ಕೆಲವೊಂದು ಭಾಗದಲ್ಲಿ ಅಪಾರ ಭತ್ತದ ಕೃಷಿಗೆ ಹಾನಿಯಾಗಿದೆ. ಭತ್ತದ ನೇಜಿ ನೆಡುವ ಸಂದರ್ಭದಲ್ಲಿ ನಿರಂತರ ಮಳೆಯಿಂದಾಗಿ ಕೃಷಿ ಕಾರ್ಯಕ್ಕೆ ತೊಂದರೆಯುಂಟಾಗಿದ್ದು, ತದನಂತರ ಉತ್ತಮ ಫಸಲು ಬಂದರೂ ನಿರಂತರ ಸಂಜೆ ಸುರಿಯುತ್ತಿರುವ ಮಳೆಯಿಂದಾಗಿ ಹಾನಿ ಉಂಟಾಗುತ್ತಿದೆ. ಇದನ್ನೇ ನಂಬಿದ ಕೆಲವೊಂದು ಕೃಷಿಕರು ದೀಪಾವಳಿ ಹಬ್ಬಕ್ಕೆ ಏನಾದರೂ ಪ್ರಯೋಜನ ಆಗಬಹುದೇ ಎಂಬ ನಿರೀಕ್ಷೆಯಲ್ಲಿದ್ದ ಕೃಷಿಕರಿಗೆ ನೋವುಂಟು ಮಾಡಿದೆ. ಬೆಳೆ ಹಾನಿ ಪರಿಹಾರವಾಗಿ ಸರ್ಕಾರಕ್ಕೆ ಕೃಷಿಕರು ಇದೀಗ ಮೊರೆಯಿಡುತ್ತಿದ್ದು, ತಮ್ಮ ಪರವಾಗಿ ಧಾವಿಸಿ ನೆರವು ನೀಡಬೇಕಾಗಿದೆಂದು ಉಡುಪಿ ಜಿಲ್ಲೆಯ ಕುರ್ಕಾಲು ಗ್ರಾಮದ ಹಿರಿಯ ಕೃಷಿಕ ರವಿ ಪೂಜಾರಿ ಒತ್ತಾಯಿಸಿದ್ದಾರೆ. ಮಾಡೋ ಹೊತ್ತಿನಲ್ಲಿ ನೆರೆ ಎಲ್ಲ ಬಂದು ನಮಗೆ ನಾಟಿ ಮಾಡದ ಸ್ಥಿತಿಯಲ್ಲಿರ್ತದೆ. ನಾಟಿ ಮಾಡಿದ ಮೇಲೆ ಅದು ಸ್ವಲ್ಪ ಒಂದು ತಿಂಗಳು ಆಗುವಾಗ ನೆರೆ ಬಂದು ಅದು ಎಲ್ಲ ಈ ಸರಿಯ ಫಸಲು ಹಾಳಾಗಿದೆ. ಎಲ್ಲ ನಾಟಿದ್ದು ಎಲ್ಲ ಕೊಳ್ತೋಗಿದೆ. ಆವಾಗ ಕೊಳ್ತೋಗಿ ಪುನಃ ಸ್ವಲ್ಪ ಮಳೆ ಕಡಿಮೆ ಆದಾಗ ಅದು ಪುನಃ ಜುವಾಗಿ ಅದು ಈಗ ಕೊಯ್ಯುವ ಸ್ಥಿತಿಯಲ್ಲಿ, ಈಗ ಮಳೆ ಬಂದು ಈಗ ಎಲ್ಲ ಕೊಯ್ಯಲಿಕ್ಕೆ ಆಗದ ಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕಂದರೆ ಈಗ ಎಲ್ಲ ಚಿಕ್ಕ ಚಿಕ್ಕ ಹಿಡುವಳಿದಾರರು ಇರೋದು, ಅವರಿಗೆ ಅದನ್ನೇ ನಂಬಿಕೊಂಡು ಈಗ ರೈತರಿದ್ದಾರೆ. ಅಂಥವರಿಗೆ ಅವರು ಬೆಳೆ ಬಂದು ಅದನ್ನು ಭತ್ತವನ್ನು ಮಾರಿ ಅವರ ಖರ್ಚನ್ನು ಸ್ವಲ್ಪ ನೋಡ್ಕೊಳ್ತಾರೆ. ಈಗ ಅದು ಈಗಿನ ಪರಿಸ್ಥಿತಿಯಲ್ಲಿ ಅದು ಮಾರುವ ಸ್ಥಿತಿಯಲ್ಲಿ ಇಲ್ಲ. ಮತ್ತು ನಾವು ಇಲ್ಲಿ ನಮ್ಮ ಊರಿನ ಜನರು ಈಗ ಅಲ್ಲಿ ಕೊಯ್ಯಲಿಕ್ಕೆ ಬರುವುದಿಲ್ಲ, ಯಾರು ಬರುವುದಿಲ್ಲ. ಈಗ ನಾವು ಹೊರಗಿನ ಜನವನ್ನೇ ತಂದು ನಾವು ಸಂಬಳ ಕೊಟ್ಟು ಅವರಿಗೆ ಚಹಾ ತಿಂಡಿ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಹೋಗೋ ಬಸ್ ಚಾರ್ಜಿ ಎಲ್ಲ ಕೊಡಬೇಕು. ಸಾಧಾರಣ 1,000 ತನಕ ಬೀಳ್ತದೆ ನಮಗೆ ಆಗಿ ಖರ್ಚೀಗ. ಹಾಗೆ ಕೃಷಿ ಮಾಡುವಾಗ ನಮಗೆ ಅದರಲ್ಲಿ ಫಸಲು ಬರದೆ ಏನು ಇಲ್ಲದೆ ನಾವು ಇದು ಕೃಷಿ ಯಾಕೆ ಮಾಡಬೇಕಂತ ನಮ್ಮ ಒಂದು ಭಾವನೆ ಬರ್ತದೆ. ಆಗ ಕೃಷಿ ಯಾಕೆ ಅದಕ್ಕೆ ಗವರ್ಮೆಂಟಿನವರು ಒಂದು ವ್ಯವಸ್ಥೆ ಏನಾದರೂ ಒಂದು ಮಾಡಬೇಕು. ರೈತರನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು.